ರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ತುಳುನಾಡ ಸ್ವಾತಂತ್ರ್ಯ ನೆನಪು ಕಾರ್ಯಕ್ರಮವು ಮಂಗಳೂರಿನ ಬಾವುಟಗುಡಿಯಲ್ಲಿ ನಡೆಯಿತು. ಈ ವೇಳೆ ಯೋಗೇಶ್ ಶೆಟ್ಟಿ ಜೆಪ್ಪು ಮಾತನಾಡಿ, ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹಿಂಸೆಯ ತೀವ್ರಗಾಮಿತ್ವದ ಕಲ್ಪನೆಯಡಿಯಲ್ಲಿ ದೇಶಕ್ಕೋಸ್ಕರ ಸ್ವತಂತ್ರ ಭಾರತಕ್ಕೋಸ್ಕರ ಅದೆಷ್ಟೋ ಜನ ತನ್ನ ಆತ್ಮ ಬಲಿದಾನಗೈದು ನಮ್ಮ ದೇಶಕ್ಕೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಲಭಿಸಿರುವುದು ನಮಗೆಲ್ಲರಿಗೂ ತಿಳಿದ ವಿಷಯ. ಆದರೆ ಅದಕ್ಕಿಂತ ಹಿಂದೆಯೇ ಸ್ವಾತಂತ್ರ್ಯದ ಬಗೆಗಿನ ಕೆಚ್ಚೆದೆಯಿಂದ ಹೋರಾಡಿದ ಪೋರ್ಚುಗೀಸರನ್ನ ಓಡಿಸಿದ ವೀರರಾಣಿ ಅಬ್ಬಕ್ಕನನ್ನ ಇಲ್ಲಿ ನೆನಪಿಸಬೇಕಾಗಿದೆ. ಸ್ವಾತಂತ್ರ್ಯ ಚರಿತ್ರೆಯ ಪುಟಗಳಲ್ಲಿ ಚೌಟರಾಣಿ ಉಳ್ಳಾಲದ ಅಬ್ಬಕ್ಕನ ಹೆಸರು ಎಲ್ಲೂ ಕಾಣಸಿಗದಿರುವುದು ಬೇಸರದ ಸಂಗತಿ ಎಂದರು. ಅಂತೆಯೇ ಭಾರತಕ್ಕೆ ಸ್ವಾತಂತ್ರ್ಯ ಲಭಿಸುವ ಮೊದಲೇ ನಮ್ಮ ತುಳುನಾಡಿನಲ್ಲಿ ಅಂದ್ರೆ ಸ್ವಾತಂತ್ರ್ಯ ಲಭಿಸುವ ಸುಮಾರು 110 ವರ್ಷಗಳ ಹಿಂದೆ ಸ್ವಾತಂತ್ರ್ಯ ಧ್ವಜವನ್ನ ಏಪ್ರಿಲ್ 5, 1837ಕ್ಕೆ ಮಂಗಳೂರಿನ ಬಾವುಟಗುಡಿಯಲ್ಲಿ ಹಾರಿಸಿದವರು ತುಳು ಕನ್ನಡಿಗರು. ಈ ವಿಚಾರ ಸ್ವಾತಂತ್ರ್ಯದ ಚರಿತ್ರೆಯ ಪುಟಗಳಲ್ಲಿ ಕಾಣಸಿಗುವುದೇ ಇಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಪ್ರತಿ ವರ್ಷ ನಮ್ಮ ಏಪ್ರಿಲ್ 5 ಧ್ವಜಾರೋಹಣ ಮಂತೊಂದುಲ್ಲ ದಯಪನ್ನಂಡ 1837 ಏಪ್ರಿಲ್ 5ಕ್ಕೆ ಕದಂಬಾಡಿ ರಾಮೇಗೌಡರು ಕಲ್ಯಾಣ ಪೆರು ಅಂಚನೆ ಮಸ್ತ್ ಜನ ಸ್ವಾತಂತ್ರ್ಯ ಹೋರಾಟಗಾರರು ಮುಲ್ಪ ದುವೇ ಜಾಗಡು ಬ್ರಿಟಿಷರ್ನ ಬಾವುಟನ್ನು ಜಪಡದು ತುಳುನಾಡದ ಬಾವುಟನ್ನು ಪಾಡ್ದಿನ ಅಂಚಿನ ನೆನಪಿಗೋಸ್ಕರ. ಅವೇ ರೀತಿ 5 ಬೊಕ್ಕ 13 ದಿನದ ಆಳ್ವಿಕದ ಬೊಕ್ಕ ಬ್ರಿಟಿಷ್ ಸರ್ಕಾರ ಅಕ್ಲೆನು ಪತ್ತದು ಬಿಕಾರಣ ಕಟ್ಟೆ ಪನ್ಪಿನ ಜಾಗಡು ಅಕ್ಲೆನು ಒಂಜಿ ಗಲ್ಲುಗೇರಿಸದಿನ ಒಂಜಿ ನಮ್ಮ ಕಥೆಯನ್ನು ಪೂರ ಬೆತೆ ಸಾಹಿತ್ಯನ ಹಿರಿಯರು ಬರೀತೀನಿ ನಮ್ಮ ಸುತ್ತ ಅಕ್ಲೆನ ಒಂಜಿ ಬಲಿದಾನ ದಾದ್ರ ಇನ್ನು ಸ್ವಾತಂತ್ರ್ಯ ನಮ್ಮ ತಿಕ್ಕದನು ಆಂಡ ಅಕ್ಲೆ ನಮ್ಮ ನೆನಪನ್ನು ಪುನಃ ಇನ್ನು ಕೆಲಸ ಹೆಚ್ಚಿನ ಮಂದೊಂದಿದ್ದೆ ದಯಪನ್ನಡ ಇತಿಹಾಸದ ಪುಟಾಡು ಅಕ್ಲೆನ ಉದರಿತನಲ್ಲ ಮಸ್ತ್ ಜನಕ್ಕೆ ಐತ ಬಗ್ಗೆ ವಿಷಯ ಗೊತ್ತಾದಿತ್ತು. ಇನ್ನು ಮಹಾತ್ಮ ಗಾಂಧೀಜಿ ಭಗತ್ ಸಿಂಗ್ ಬೆತೆ ನಮ್ಮ ಕುದರಿಕೆ ಅನ್ನಾಗ 5 ದುಂಬೆ ಎತ್ತೆ ವರ್ಷ ದುಂಬು 1937 ಏಪ್ರಿಲ್ 5ಕ್ಕೆ 13 ದಿನದ ಒಂಜಿ ಆಳ್ವಿಕೆಲ್ಲ ನಮ್ಮ ಮಂದಿ ದಿನ ಅಂಚಿನ ಒಂಜಿ ನಮ್ಮ ಹೋರಾಟಗಾರನ ನೆನಪಂಪನ ಮಸ್ತ್ ಅಗತ್ಯ. ಅಕ್ಲೆನ ಬಲಿದಾನ ನಮ್ಮ ಇನಿ ಪ್ರತಿಯೊರೆಲ್ಲ ನಮ್ಮ ತುಳುನಾಡದ ಜನಗಳಿಗೆ ಅವು ಮಾದರಿ ಆವಡು ಇಂಬೆ ದೃಷ್ಟಿಡೆಂಗಳು ಪ್ರತಿ ವರ್ಷ ಏಪ್ರಿಲ್ 5ಕ್ಕೆ ಆಚರಣೆ ಮಾಡೋದಿಲ್ಲ.